ನೇಚರ್ಸ್ ಆರ್ಗ್ಯಾನಿಕ್ಸ್ ಹೆಸರೇ ಹೇಳುವಂತೆ ಸಾವಯವ ಮತ್ತು ನೈಸರ್ಗಿಕ ಉತ್ಪನ್ನಗಳ ಮಾರಾಟ ಮಳಿಗೆ. ನೈಸರ್ಗಿಕ ಮತ್ತು ಸಾವಯವ ಉತ್ಪನ್ನಗಳನ್ನು ನಗರದ ಜನತೆಗೆ ಅತ್ಯುತ್ತಮ ದರದಲ್ಲಿ ಒದಗಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಮಳಿಗೆ ಇದೀಗ ಮಂಗಳೂರಿನಲ್ಲಿ ಶುಭಾರಂಭಗೊಂಡಿದೆ. ಮಂಗಳೂರು ವಿಜಯ್ ಕಾಪಿಕಾಡ್ನ ಸಾಯಿ ಆರ್ಕೇಡ್ನ ಕೆಳ ಅಂತಸ್ತಿನಲ್ಲಿ ನೂತನ ಮಳಿಗೆಯು ಶುಭಾರಂಭಗೊಂಡಿದೆ. ನಾವು ಆರೋಗ್ಯವಾಗಿರಬೇಕಾದ್ರೆ ನಾವೇ ತಿನ್ನೋ ಆಹಾರ ಕೂಡ ಪರಿಶುದ್ಧವಾಗಿರಬೇಕು. ಯಾವುದೇ ರೀತಿಯ ಕಲಬೆರಕೆ ವಸ್ತುಗಳನ್ನು ಬಳಕೆ ಮಾಡುವ ಬದಲು ಸಾವಯವ ಹಾಗೂ ನೈಸರ್ಗಿಕ ಉತ್ಪನ್ನಗಳನ್ನು ಬಳಕೆ ಮಾಡಿದ್ರೆ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ. ಹೀಗಾಗಿ ಇಂತಹ ಸಾವಯವ ಉತ್ಪನ್ನಗಳನ್ನು ನಗರ ಭಾಗದ ಜನತೆಗೂ ಒದಗಿಸುವ ಉದ್ದೇಶದಿಂದ ಮಂಗಳೂರಿನ ವಿಜಯ್ ಕಾಪಿಕಾಡ್ನಲ್ಲಿ ನೇಚರ್ಸ್ ಆರ್ಗಾನಿಕ್ಸ್ ಎನ್ನುವ ಸಾವಯವ ಮತ್ತು ನೈಸರ್ಗಿಕ ಉತ್ಪನ್ನಗಳ ಮಾರಾಟ ಮಳಿಗೆ ಶುಭಾರಂಭಗೊಂಡಿದೆ. ನೂತನ ಮಳಿಗೆಯನ್ನ ವಿಶೇಷ ಚೇತನ ಕೃಷಿಕ ಯಾದವ್ ನಾಯ್ಕ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ನಟ ನಿರ್ದೇಶಕ ರೂಪೇಶ್ ಶೆಟ್ಟಿ ಅವರು ಮಾತನಾಡಿ, ಸಾವಯವ ವಸ್ತುಗಳನ್ನು ಬಳಕೆ ಮಾಡೋದ್ರಿಂದ ನಾವೆಲ್ಲರೂ ಆರೋಗ್ಯವಂತರಾಗಿರಲು ಸಾಧ್ಯ. ಈ ನಿಟ್ಟಿನಲ್ಲಿ ನೇಚರ್ಸ್ ಆರ್ಗಾನಿಕ್ಸ್ ಗ್ರಾಹಕರಿಗೆ ಮತ್ತಷ್ಟು ಅನುಕೂಲವಾಗುವಂತೆ ಮಾಡಿದೆ ಎಂದು ಹೇಳಿದರು. ನೇಚರ್ಸ್ ಆರ್ಗಾನಿಕ್ ಪಂಪುನಂಚಿನ ಒಂದು ಶಾಪ್ ನಂಗೆ ಮಾತ್ರ ಅಗತ್ಯತೆ ಉಪ್ಪುನಂಚಿನ ಒಂದು ಶಾಪ್ ಅನ್ಕೊಂಡಿ. ಸೊ ನಮ್ಮ ಪಚ್ಚು ಅಂಚನೆ ಒಂದು ಬಾರಿ ಕರ್ಮೆದ ಕಲಾವಿದೆ. ಸೊ ಅದನ್ನ ಒಂದು ಶಾಪ್ ಇನ್ನು ಉದ್ಘಾಟನೆ ಆಗ್ತದೆ. ಇಂಥದ ಲೈಫ್ ಸ್ಟೈಲ್ ಎಂಚಾತಂದು ಬಂದು ನಮ್ಮ ಕೆಮಿಕಲ್ಸ್ ಗೊತ್ತಿದ್ದಂಗೆ ನಮ್ಮ ದೇಹದಲ್ಲಿ ಒಂದೇ ಉಪ್ಪು ಪ್ರಾಡಕ್ಟ್ ಗೊತ್ತಿಗೂ. ಬಟ್ ಮೂಲ ಬತ್ತನ ನಾಡ ಪ್ಯೂರ್ಲಿ ಆರ್ಗ್ಯಾನಿಕ್ ಆಯ್ನ ಪ್ರತಿಯೊಂದು ಐಟಮ್ ಮತ್ತೆ ನಮ್ಮ ನೀರು ಬರ್ಪುನ ಪೂಜೆ ಆದಕ್ಕೆ ತುಂಬ ಇಲ್ಲಡ ಮಾತು ಇರ್ತದೆ. ಬಟ್ ಇದು ತಂಚಿನ ಮತ್ತೆ ತುಯರ್ದಿಕ್ಕೂ ಕಮ್ಮಿ. ಬಟ್ ಎರೆಗೆ ಮಾತ್ರ ಹೆಲ್ದಿ ಆದ ಕೊಡು ನಮ್ಮ ಒಂಜಿ ಲೈಫ್ 20 ವರ್ಷ ಜಾಸ್ತಿ ಬದುಕೊಡು ಉಂಟು. ಅದು ಮಾತಾಡಿಗೆ ಬಲ್ಲೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತ ಎತ್ತಲ್ಲೇ ಪ್ರಸನ್ನ ಹೆಡ್ಡಾಡು. ಬಳಿಕ ಕಾರ್ಪೊರೇಟರ್ ಶಕೀಲಾ ಕಾವಾ ಅವರು ಮಾತನಾಡಿ, ಮಂಗಳೂರಿನಲ್ಲಿ ಉತ್ತಮ ಸಾವಯವ ಮತ್ತು ನೈಸರ್ಗಿಕ ಉತ್ಪನ್ನಗಳ ಮಳಿಗೆಗಳನ್ನು ಆರಂಭಿಸುವ ಮೂಲಕ ಉತ್ತಮ ಕಾರ್ಯಕ್ಕೆ ಮುಂದಾಗಿದೆ ಎಂದು ಹೇಳಿದರು. ಈ ಉದ್ಘಾಟನೆದ ಸಂದರ್ಭಗಳು ನಮಕ್ ಇನ್ನೇನು ಕೇಂದ್ರ ಬಿಂದು ಐನ ಕೃಷಿ ಮಂತ್ರಿನ ಯಾದವ್ ಪಂಪಿನ ಅರ್ತಿಕಿರೇರಿ ನಮಕೊಂದು ಬಾರಿ ಎಡ್ಡೆ ವಿಷಯದ ಬಂಡ ಇದು ಅರೊಂಜಿ ಅರ್ನ ಜೀವದ ಒಂಜಿ ಭಾಗನೇ ಒಂಜಿ ಅರ್ನ ಈ ನಮ್ಮ ಪರಿಸ್ಥಿತಿ ಉಪ್ಪುನಾಗ ಆ ಕೃಷಿ ಮಂತೊಂದು ಬಾರಿ ಜನಕಲ್ನ ಮನಸೆಳೆಯು ನೆಟ್ಟು ಅರ್ ಬಾರಿ ಪ್ರಶಂಸನೀಯ ಪಂಡನ ಇಂಕ ಬಾರಿ ಖುಷಿ ಆಪುನು ಅಂಚಿನ ಕೈಟ್ ನಮ್ಮ ಇನ್ನು ಉದ್ಘಾಟನೆ ಮಂತದ ಈ ಸಂಸ್ಥೆ ಎಡ್ಡೆ ಆಪಿನಿಕ್ ನಮಕ್ ಅವೇ ಒಂಜಿ ಮಾದರಿ ಈ ಗಲಿಗೆಡ ಪನೊಂದುಲ್ಲೆ. ಇದೇ ವೇಳೆ ಮಳಿಗೆಯ ಮಾಲೀಕರಾದ ಪ್ರಶಾಂತ್ ಅಂಚನ್ ಅವರು ಮಾತನಾಡಿ, ಸಾವಯವಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಮಳಿಗೆಯನ್ನ ಆರಂಭಿಸಲಾಗಿದೆ. ಶುಭಾರಂಭದ ಪ್ರಯುಕ್ತ ಗ್ರಾಹಕರಿಗೆ ಜನವರಿ 17ರವರೆಗೆ ವಿಶೇಷ ಆಫರ್ಗಳನ್ನು ಕೂಡ ನೀಡಲಾಗಿದೆ ಎಂದರು. ಆರ್ಗಾನಿಕ್ಸ್ ಪಂಡ ಶಾಪ್ ಮೂಲ ಓಪನ್ ಮಂದ ಮೂಲ ದಾದನ್ನು ಪಂಡ ನಿಮ್ಗೆ ಕೆಮಿಕಲ್ ಪಾಡಂದಿನಂಚಿನ ನಮಗೆ ಫುಡ್ ತಿಂದಾಪನಂಚಿನ ದಾಲ್ ಸಾವಡ್ ಅಂಚಿನ ಫ್ಲೋರ್ಸ್ ಆಯಿಲ್ಸ್ ಪೂರ ಕೆಮಿಕಲ್ ಇಜ್ಜಂದ ಪ್ರಾಡಕ್ಟ್ ನಮ್ಮ ಮೂಲ ಶಾಪ್ ತಿಕ್ಕೊಂಡು 17 ಮುಟ್ಟ ನಿಕ್ಲೆಗೋಸ್ಕರ 17 ಮುಟ್ಟ ಡಿಸ್ಕೌಂಟ್ ರಿಯಾಯಿತಿ ನಮ್ಮ ಮೂಲ ಆಫರ್ ದೀತ 17 ಮುಟ್ಟ ನಿಖಿಲ್ ಬರೋಡು ನೇನು ಸದುಪಯೋಗ ಮನ್ಪೊಡು ಪಂದು ಕೇಳೋದಿಲ್ಲ. ಈ ಸಂದರ್ಭದಲ್ಲಿ ನಟ ಹಾಗೂ ಆರ್ಜೆ ಅನುರಾಗ್, ಸುಗ್ಗಿ ಆರ್ಗಾನಿಕ್ಸ್ ಮೋಹನ್ ಎನ್ಎಚ್, ಫಲದ ಕಂಪನಿಯ ಸೇಲ್ಸ್ ಆಫೀಸರ್ಸ್ ದೇವ್ ಪ್ರಸಾದ್, ಕಿರಣ್, ಉರ್ವ ಠಾಣಾ ಎಸ್ಐ ಶ್ರೀಕಲಾ, ಕೆನರಾ ಬ್ಯಾಂಕ್ನ ಕುಡಿಯಾಲ್ಬಲ್ ಶಾಖೆಯ ಮ್ಯಾನೇಜರ್ ಲಕ್ಷ್ಮಿ ಸೇರಿದಂತೆ ಸಿಬ್ಬಂದಿ ಉಪಸ್ಥಿತರಿದ್ದರು. ಚಿತ್ರರಂಗದ ನಟರು ಆಗಮಿಸಿ ಶುಭ ಕೋರಿದ್ರು. ಇನ್ನು ಮಳಿಗೆಯಲ್ಲಿ ಕಾಡಿನ ಜೇನು, ಮಲ್ಟಿಫ್ಲೋರಲ್ ಜೇನು, ವಿವಿಧ ಬಗೆಯ ಉಪ್ಪಿನಕಾಯಿಗಳು ಮತ್ತು ಕ್ವಾಶಸ್ಗಳು, ಸೆಮಿ ಆರ್ಗಾನಿಕ್ ಮೊಟ್ಟೆಗಳು, ಮಣ್ಣಿನ ಪಾತ್ರೆಗಳು ಹಾಗೂ ಇನ್ನಿತರ ನೈಸರ್ಗಿಕ ಹಾಗೂ ಸಾವಯವ ಉತ್ಪನ್ನಗಳು ಲಭ್ಯವಿದೆ. ಉದ್ಘಾಟನೆಯ ಪ್ರಯುಕ್ತ ಗ್ರಾಹಕರಿಗೆ ವಿಶೇಷ ಕೊಡುಗೆಗಳನ್ನು ಕೂಡ ಸಂಸ್ಥೆಯು ನೀಡುತ್ತಿದೆ.
ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.